ನರೇಂದ್ರ ಮೋದಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆನೆ ಅಡಿಮೇಲು ಮಂತದ 4 ಲಕ್ಷ ಕೋಟಿ ರೂಪಾಯಿ ನಷ್ಟ ಮಂತದರ ನಡೆದ ಲಾಭ ಆಯ್ನಿ ಶ್ರೀಮಂತ ಉದ್ಯಮಿದಾರರಿಗೆಂದು ಬಂಡಿನ ಕೆಪಿಸಿಸಿ ಗುರ್ಕಾರ್ಯರ ದಿನೇಶ್ ಗುಂಡೂರಾವ್ ಮಿಥುನ್ ರೈಕ್ಲೆಗ್ ಪೂಜಾರಿಯರ ಆಶೀರ್ವಾದ ಮಲ್ತಿನ ಮಲ್ಲ ಆಶೀರ್ವಾದ ಅಂತ ಪಂತೆರ ಪ್ರದೇಶ ಕಾಂಗ್ರೆಸ್ ಸಮಿತಿ ಗುರ್ಕಾರ್ಯರ ದಿನೇಶ್ ಗುಂಡೂರಾವ್ ಅಂಗಾರೆ ಕುಡ್ಲಗ್ ಬತ್ತಿನಾರ್ ಮಲ್ಲಿಕಟ್ಟದ ಕಾಂಗ್ರೆಸ್ ಭವನಡು ಸುದ್ದಿಕೂಟ ನಡಪಾಯರು. ಈ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲೆಡ ಬದಲಾವಣೆಗೆ ಪ್ರಾಮಾಣಿಕ ಪ್ರಯತ್ನ ಮಂತದ ರಮಾನಾಥ್ ರೈ, ವಿನಯ್ ಕುಮಾರ್ ಸೊರಕೆ, ಐವನ್ ಮೊಯ್ದೀನ್ ಬಾವ, ಮಂತ್ರಿ ಖಾದರ್ ಮಾತೆರ್ಲ ಒಟ್ಟು ಅಭಿಪ್ರಾಯಡು ಜವನ ಅಭ್ಯರ್ಥಿನ ಅಜತದ ಅಭಿಪ್ರಾಯ ಭೇದ ಇಜ್ಜಿ ಪೂಜಾರಿಯರು ಮಿಥುನ್ ರೈಕ್ಲೆಗ್ ಮಲ್ತಿನ ಆಶೀರ್ವಾದ ಮಲ್ಲ ಆಶೀರ್ವಾದ ಅವು ಅರನ ಹೃದಯರ್ದು ಬೈದಿನ ಆಶೀರ್ವಾದ ಐಕ್ ಫಲ ತಿಕ್ಕೊಂಡು ಮುಲ್ಪದ ಲೋಕಸಭಾ ಸದಸ್ಯರು 10 ವರ್ಷಲೆಡ್ ಪ್ರಧಾನ ಅಭಿವೃದ್ಧಿ ದಾಲ ಮಲ್ತದಚರು ಪ್ರಚಾರ ಭಾಷಣ ಸೂಕರ್ ಪೈಂಚ ಕೋಮು ಭಾವನೆ ಹಾಳು ಮಲ್ಪನೇಟೆ ಉರಿದಿತ್ತೇರು ಲೋಕಸಭೆಟ್ಟು ಒಬ್ಬೆ ಚರ್ಚೆನ್ಲ ಮಲ್ತದಚರಂದು ಪಂಡ್ಯರ 5 ವರ್ಷದುಂಬು ಮೋದಿಗೆ ಕಣ್ಣು ಮುಚ್ಚಿದು ಓಟು ಕೊರಿಯರೆ 17 ಲಕ್ಷ ರೂಪಾಯಿಡು 2 ಲಕ್ಷ ಬರುಂದು ಎನ್ನಿತಿನ ಜನಕ್ಕೂ ಮೋಸ ಮಲ್ದಿರು ಜಿಡಿಪಿ ಬುಲೆಚಲ್ ಕಮ್ಮಿ ಆವಂದೇ ಪೋಂಡು ನೀತಿ ಆಯೋಗ ರಾಜಕೀಯ ಆವಂದೇ ಪೋಂಡು ಮೋದಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆನೆ ಅಡಿಮೇಲು ಮಲ್ತದ ದೇಶಕ್ಕೂ 4 ಲಕ್ಷ ಕೋಟಿ ರೂಪಾಯಿ ನಷ್ಟ ಮಲ್ತಿರ ಐಡ್ದ ಲಾಭ ಐನೆ ಶ್ರೀಮಂತ ಉದ್ಯಮದಕ್ಲಿಗ ಪ್ರಧಾನಿ ಅವರೇ ಕಮ್ಯುನಲ್ ಭಾಷಣ ಮಲ್ಪೇರ ಪಂಡ ಒಂದು ವಿಚಿತ್ರ ಸಂಗತಿ ಕೋಮುವಾದದ ಅಫೀಮನು ಬಿತ್ತೊಂದುಲ್ಲೇರ ಸುಳ್ಳು ಪನ್ನೊಂದು ಜನಕ್ಲೆನ ಮಂಗೆ ಮಲ್ತದೇರ ಆರ್ ಮಲ್ಲಮಲ್ಲ ಉದ್ಯಮದಕ್ಲಿಗ ಚೌಕಿದಾರರ ಆಂಡ ರಾಹುಲ್ ಗಾಂಧಿ ನಂಕ್ ಮಾತೆರ್ಲ ಬೋರ್ಡೊಂದು ಪನ್ಪಿನಾರ ಎಡ್ಡ ಪ್ರಣಾಳಿಕೆ ಒಂಜೆಯನ್ನು ಬಿಡುಗಡೆ ಮಲ್ತದೇರ 5 ವರ್ಷಡು ಲೋಕಪಾಲ ಮಲ್ಪಂದೆ ಇತ್ತೆ ಓಟುಗಾನಕ ಮಲ್ತಿನ ಉದ್ದೇಶದಾನೆ ಈ ಸರ್ತಿ ಭಾರಿ ಕಮ್ಮಿ ಸೀಟ್ ಬಿಜೆಪಿಗೆ ಬರ್ಪುಂಡು ಮಿಥುನ್ ಗೆಂದುವೇರ ಕಾಂಗ್ರೆಸ್ ಮಲ್ಲ ಪಕ್ಷ ಅದು ಮೂರ್ದು ಬರ್ಪುಂಡು ದಿನೇಶ್ ಗುಂಡೂರಾವ್ ಪಂಡೇರ. ಈ ಕೋಮುವಾದದ ಹಫೀಮನ್ನ ಜನರಲ್ಲಿ ಅದನ್ನ ಅವರಲ್ಲಿ ಬಿತ್ತನೆ ಮಾಡ್ತಾ 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 ರಿಯಲ್ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ಬಾರ್ದು, ರಿಯಾಲಿಟಿ ಬಗ್ಗೆ ಚರ್ಚೆ ಆಗ್ಬಾರ್ದು. ಅವ್ರಿಗೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ, ಎಷ್ಟು ಇವತ್ತು ಆರ್ಥಿಕ ಬೆಳವಣಿಗೆ ಆಗಿದೆ, ಎಷ್ಟು ಇವತ್ತು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಭರವಸೆಗಳನ್ನು ಈಡೇರಿಸಿದ್ರಿ, ಎಷ್ಟು ಕಪ್ಪು ಹಣ ವಾಪಸ್ ತೊಗೊಂಡು ಬಂದ್ರಿ. ಇವತ್ತು ಅಗ್ರಿಕಲ್ಚರ್ ಫಾರ್ಮರ್ ಕ್ರೈಸಿಸ್ಸು 5 ವರ್ಷದಲ್ಲಿ ಏನೂ ಮಾಡಲಿಲ್ಲ. ನೀವು ಬೆಂಬಲ ಬೆಲೆ ಹೆಚ್ಚು ಮಾಡ್ತಕ್ಕಂಥ ಕೊನೆಯ 1 ವರ್ಷ ಇದ್ದಾಗ ನೀವು ಸ್ವಲ್ಪ ಹೆಚ್ಚು ಮಾಡಿದ್ರಿ, 4 ವರ್ಷ ಬಿಟ್ರಿ. ಸೊ ಇದೆಲ್ಲ ನೀವು ಮಾಡಿಕೊಂಡು ಕೊನೆಯ ವರ್ಷ ಬಜೆಟ್ ಇದ್ದಾಗ ರೈತರಿಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತೀನಿ, 2 ಹೆಕ್ಟರ್ ಇರ್ತಕ್ಕಂಥ ರೈತರಿಗೆ ಕೊಡ್ತೀನಿ ಅಂತ ಒಂದು ಮಾತನ್ನು ಬಜೆಟಲ್ಲಿ ಅನೌನ್ಸ್ ಮಾಡ್ತಿರಲ್ಲ ಓಟಿಗೋಸ್ಕರ. ಸೊ ನಿಮ್ಮ ದ್ವಿಗುಣ ಮಾಡಿದ್ರಿ ಅಂತ ಹೇಳಿದ್ರಿ ರೈತರ ಆದಾಯ, ಬೆಂಬಲ ಬೆಲೆ 50% ಪ್ರಾಫಿಟ್ ಮಾಡ್ತಿತ್ತು. ನಮ್ಮ ಮಾತುಗಳು 100 ದಿವಸದಲ್ಲಿ ವಿದೇಶದ ಹಣ ವಾಪಸ್ ತೊಗೊಂಡ್ಬರ್ತೀನಿ, ನಿಮ್ಮ ಮಾತುಗಳು. ಸೊ ಸುಳ್ಳು ಹೇಳ್ಕೊಂಡು ನೀವು ಜನರಿಗೆ ಮೋಸ ಮಾಡಿದ್ದೀರಾ. ಜನರಿಗೆ ಎಲ್ಲ ರೀತಿಯ ನೀವು ಅವರನ್ನು ಓಟ್ಗೋಸ್ಕರ ಎಲ್ಲ ರೀತಿಯ ಹೇಳಿಕೆಗಳು ಕೊಟ್ಟು ಈಗ ಅದನ್ನು ಮಾಡೋಕ್ಕಾಗ್ದೇ ಮತ್ತೆ ನೀವು ಬ್ಯಾಕ್ ಟು ಕಮ್ಯುನಲ್ ಪಾಲಿಟಿಕ್ಸ್, ಬ್ಯಾಕ್ ಟು ದಿಸ್ ದೇಶವನ್ನೇ ಡಿವೈಡ್ ಮಾಡ್ತಕ್ಕಂಥ ರಾಜಕಾರಣ ಮಾಡ್ತಾ ಇದ್ದೀವಿ. ಮಂತ್ರಿ ಯುಟಿ ಖಾದರ್, ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ಯರು ಹರೀಶ್ ಕುಮಾರ್, ಎಸಿ ವಿನಯರಾಜ್, ಕಳ್ಳಿಗೆ ತಾರನಾಥ್ ಶೆಟ್ಟಿ, ವಿಷ್ಣುನಾಥನ್, ಅಭ್ಯರ್ಥಿ ಮಿಥುನ್ ರೈ, ಸಂತೋಷ್ ಶೆಟ್ಟಿ, ಯುಕೆ ಮೋನು, ಜೆಆರ್ ಲೋಬೋ, ಸುನಿಲ್, ಜೆ ಬಾವ ಸುದ್ದಿ ಕೊಟ್ಟಿದ್ದಾರೆ.